ಸೋಷಿಯಲ್ ಮೀಡಿಯಾದಲ್ಲಿ ಮನೆಯಲ್ಲಿದ್ದ ಒಡವೆ ಪ್ರದರ್ಶಿಸಿದ ಯೂಟ್ಯೂಬರ್ ಮರುದಿನ ಮನೆ ಹೊಕ್ಕು ಚಿನ್ನಾಭರಣ ಕದ್ದೊಯ್ದ ಘಟನೆ. ಹೌದು, ಕಳ್ಳರು ಸುಮ್ಮನಿರುತ್ತಾರ ಸ್ನೇಹಿತರೆ? ನೀವು ನಿಮ್ಮ ಮನೆಯ ಸಂಪತ್ತನ್ನ, ದುಡ್ಡನ್ನ, ನಿಮ್ಮ ರೂಮ್ಗಳನ್ನ, ನಿಮ್ಮ ಕಿಚನ್ ಅನ್ನ, ನಿಮ್ಮ ಹಾಲ್ ಅನ್ನ, ನಮ್ಮನೆ ಇಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದಿದೆ, ನಮ್ಮನೇಲಿ ಇಷ್ಟು ಸೀರೆಗಳಿದಾವೆ, ಅಷ್ಟು ಸೀರೆಗಳಿದಾವೆ, ನಮ್ಮಲ್ಲಿ ಅಷ್ಟು ಚಿನ್ನಾಭರಣ ಇದೆ, ದುಡ್ಡು ಇದೆ ಅಂತ ಹೇಳಿದರೆ ಎಲ್ಲರೂ ನೋಡ್ತಾ ಇರ್ತಾರೆ. ಇದು ಪಬ್ಲಿಕ್ ಡೊಮೇನ್ ಸ್ನೇಹಿತರೆ. ಎಲ್ಲವನ್ನ ನೀವು ಪ್ರದರ್ಶನ ಮಾಡಿದರೆ ಮರುದಿನನೇ ನಿಮ್ಮ ಮನೆ ಖಾಲಿ ಆಗೋದು ಅನ್ನೋದಕ್ಕೆ ಮಧ್ಯಪ್ರದೇಶದಲ್ಲಿ ನಡೆದ ಈ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅನ್ನ ಮಾಡುತ್ತಾ, ವಿಡಿಯೋಗಳನ್ನ ಮಾಡುತ್ತಾ, ರೀಲ್ಸ್ಗಳನ್ನ ಮಾಡುತ್ತಾ, ಲೈಕ್ ಮತ್ತು ಫಾಲೋವರ್ಸ್ಗಾಗಿ ತಮ್ಮ ಮನೆಯ ಇಂಚಿಂಚು ಮಾಹಿತಿಯನ್ನ ಕೊಟ್ಟಂತಹ ಆ ಮಹಿಳೆಗೆ ಕಾದಿತ್ತು ನೆಕ್ಸ್ಟ್ ಡೇ ಒಂದು ಬಿಗ್ ಶಾಕ್. ಹೌದು, ಇದು ಈ ತರ ಮಾಡುವವರಿಗೆ, ಅಂದರೆ ಈ ತರ ಲಾಗ್ಸ್ಗಳನ್ನು ಮಾಡುವವರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಯೂಟ್ಯೂಬರ್ಗಳು ತಮ್ಮ ಮನೆ ಒಳಗಿನ ದೃಶ್ಯಗಳನ್ನು, ಒಡವೆಗಳನ್ನು ವಿಡಿಯೋ ಮಾಡಿ ಶೇರ್ ಮಾಡಿದ ಕೆಲವು ದಿನ ಬೇಕಾಗಿಲ್ಲ, ಮರುದಿನನೇ ಕಳ್ಳರು ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಯಾಕೆ ನಾವು ನಮ್ಮ ಮನೆಗಳನ್ನು ಎಷ್ಟು ಸೆಕ್ಯೂರ್ಡ್ ಆಗಿಡಬೇಕು, ಪ್ರೈವೇಟ್ ಆಗಿಡಬೇಕು, ಎಲ್ಲವನ್ನ ಪಬ್ಲಿಕ್ ಮಾಡಬಾರದು ಅನ್ನೋದು ಇದರಿಂದ ನಾವು ತಿಳಿದುಕೊಳ್ಬಹುದು ಸ್ನೇಹಿತರೆ. ಹೌದು, ಮಧ್ಯಪ್ರದೇಶದ ಶಿವಪುರ ಜಿಲ್ಲೆಯ ಮೋಹಿನಿ ಗ್ರಾಮದ ನಿವಾಸಿಯಾದ ಫೇಮಸ್ ಯೂಟ್ಯೂಬರ್ ಇವರು. ಮಧ್ಯಪ್ರದೇಶದಲ್ಲಿ ಒಬ್ಬ ಫೇಮಸ್ ಯೂಟ್ಯೂಬರ್, ಇವರ ಹೆಸರು ಬಂದ್ಬಿಟ್ಟು ರಚನಾ ಗುರ್ಜರ್. ಇವರ ಮನೆ ಶನಿವಾರ ಮುಂಜಾನೆ ನುಗ್ಗಿದ ಅಪರಿಚಿತ ಕಳ್ಳರು ಇಡೀ ಕುಟುಂಬದನ್ನ ಹೊರಗೆ ಒಂದು ಕೋಣೆಯಲ್ಲಿ ಬಂದಿ ಮಾಡಿ ಕೂಡಿ ಹಾಕಿ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ, ಬೆಳ್ಳಿಯ ಆಭರಣಗಳನ್ನು, ನಗದನ್ನ, ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹೌದು, ಎಷ್ಟು ಚಾಲಾಕಿಯಾಗಿ ಮಾಡಿದ್ದಾರೆ ಅಂದರೆ, ಈ ಅಮ್ಮ ರಚನಾ ಗುರ್ಜರ್ ಏನಿದಾರಲ್ಲ, ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ತಾರೆ. ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ, ಲೈಕ್ಸ್ಗಳನ್ನು ಇನ್ನೂ ಬರಬೇಕು, ನನ್ನ ಕಾಮೆಂಟ್ಸ್ಗಳನ್ನು ಜಾಸ್ತಿ ಹಾಕಬೇಕು, ಇನ್ನೂ ನನ್ನ ಯೂಟ್ಯೂಬ್ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಕೆಲವರು ಏನು ಮಾಡ್ತಾರೆ ಅಂದರೆ, ತಾವೇನಾದರೂ ಮನೆಗೆ ಹೊಸ ಬೈಕನ್ನು ತಂದಾಗ ಆ ಬೈಕ್ ಬಗ್ಗೆ ಮಾತಾಡೋದು, ತಾವು ಮನೆಯಲ್ಲಿ ಏನಾದರೂ ಫ್ರಿಜ್ಜನ್ನು ತಂದರೆ ಆ ಫ್ರಿಜ್ ಬಗ್ಗೆ ಮಾತಾಡೋದು, ತಮ್ಮ ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮನೇ ತೋರಿಸೋದು. ಪುಣ್ಯಕ್ಕೆ ಫಸ್ಟ್ ನೈಟ್ ಒಂದನ್ನು ಬಿಟ್ಟು ಇತ್ತೀಚಿನ ಯೂಟ್ಯೂಬರ್ಸ್ಗಳು ಬರೋದನ್ನೆಲ್ಲ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ. ಹೀಗೆ ನೋಡಿ, ಯಾಕಂದರೆ ಕಳ್ಳರು ಸಹಿತ ಇತ್ತೀಚೆಗೆ ದೇ ಆಲ್ಸೋ ಬಿಕಮ್ ವೆರಿ 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 ಸ್ಮಾರ್ಟ್ ಅಂತಲೇ ಹೇಳ್ಬೋದು. ಇವರನ್ನು ನಾವು ಡಿಜಿಟಲ್ ಕಳ್ಳರು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಕೇವಲ ನಿಮ್ಮ ಮೊಬೈಲ್ ಮೂಲಕ ಏನು ಕಳ್ಳರು ಏನು ಮಾಡ್ತಾ ಇದ್ದಾರೆ, ದೋಚಿಸ್ತಿದ್ದಾರೆ, ದುಡ್ಡನ್ನು ದೋಚ್ತಾ ಇದ್ದಾರೆ. ಏನೋ OTP ಕೇಳಿಬಿಟ್ಟು, ಅದನ್ನು ಕೇಳಿಬಿಟ್ಟು, ಇದನ್ನು ಕೇಳಿಬಿಟ್ಟು, KYC ಕೇಳಿಬಿಟ್ಟು ಡಿಜಿಟಲ್ ಅರೆಸ್ಟನ್ನು ಮಾಡಿಬಿಟ್ಟು ಕೋಟಿ ಕೋಟಿ ದುಡ್ಡನ್ನು ಗಳಿಸ್ತಾ ಇದ್ದಾರೆ. ಹಿಂದೆ ಕಳ್ಳತನ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇತ್ತು ಗುರುಗಳೇ, ಅಷ್ಟು ಕಷ್ಟ ಇತ್ತು. ಮೊದಲು ಮನೆಯನ್ನು 4 ರಿಂದ 5 ಬಾರಿ ಸುತ್ತಾಕಬೇಕು. ಆ ಮನೆಯಲ್ಲಿ ಯಾವಾಗ ಯಾರು ಇರ್ತಾರೆ ಅದನ್ನು ನೋಡ್ಕೋಬೇಕು. ಮನೆಯಲ್ಲಿ ನಿಜವಾಗಲೂ ದುಡ್ಡಿದೆಯಾ, ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ ಅನ್ನೋದನ್ನು ಕಂಡುಹಿಡಿಯೋದು ಕೂಡ ತುಂಬಾ ಕಷ್ಟ ಆಗಿತ್ತು. ಆದರೆ ಇವತ್ತಿನ ಯೂಟ್ಯೂಬರ್ಸ್, ಮೂರ್ಖ ಯೂಟ್ಯೂಬರ್ಸ್ ಅಂತ ಕರಿಬೋದು, ಮನೆಯಲ್ಲಿ ನಡೆಯುವಂತಹ ಎಲ್ಲವನ್ನ ತೋರಿಸುವ ಒಂದು ಕಾರ್ಯಕ್ರಮವನ್ನು ತಮ್ಮ ಯೂಟ್ಯೂಬ್ ಮೂಲಕ ಮಾಡ್ತಾರೆ. ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಹೇಳಿದ್ದೀನಿ. ಲೈಕ್ಸ್ಗೋಸ್ಕರ, ಹೆಚ್ಚಾಗಿ ಕಮೆಂಟ್ಸ್ಗೋಸ್ಕರ, ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಇದು ಥರ ಮಾಡೋದನ್ನ ಬರೋದನ್ನೆಲ್ಲ ತೋರಿಸ್ತಾರೆ. ಇದೇ ರೀತಿ ಇಂತಹದೇ ವಿಡಿಯೋಗಳನ್ನು ಕೂಡ ಕಳ್ಳರು ಕೂಡ ಕಾಯ್ತಾ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಇದು ಒಂದು ಘಟನೆ ಹೊರಗೆ ಬಂದಿದೆ ಅಷ್ಟೇ, ಆದರೆ ಇಂಥದೇ ಘಟನೆಗಳು ಎಷ್ಟೋ ನಡೀತಾನೆ ಇದೆ. ಎಷ್ಟೋ ಘಟನೆಗಳು ಈ ರೀತಿ ನ್ಯೂಸ್ ಆಗಿಲ್ಲ. ಆದರೆ ಈ ರಚನಾ ಗುರ್ಜರ್ ಎನ್ನುವ ಮಹಿಳೆ ತಾನು ಮಾಡಿದ ತಪ್ಪಿಗೆ ತನ್ನ ಮನೆಯಲ್ಲಿದ್ದಂತಹ ಎಲ್ಲ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಕ್ಕೆ ಮುಂದೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಕ್ಕೆ ಈ ಒಂದು ಮಾಹಿತಿ ಹೊರ ಬಂದಿದೆ. ವಿಚಿತ್ರ ನೋಡ್ರಿ, ಈ ಹೆಣ್ಮಗು ತನ್ನ ಮನೆಯಲ್ಲಿರುವಂತಹದ್ದು ಏನಾದರೂ ತೋರಿಸ್ಬೋದು. ಈ ಮನೆ ನಮ್ಮದು ಈ ಥರ ಇದೆ, ನಮ್ಮ ಮನೇಲಿ ನಾವು ಈ ಥರ ಅಡುಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಅದನ್ನು ತೋರಿಸ್ಬೋದು. ಅದು ಬಿಟ್ಟು ಈ ಮಹಿಳೆ ಏನು ಮಾಡಿದ್ದಾಳೆ ಅಂದರೆ, ತನ್ನ ಮದುವೆ ಆದ ನಂತರ ತನ್ನ ಮನೆಗೆ ಎಷ್ಟು ಚಿನ್ನ ಬಂತು, ಎಷ್ಟು ಬೆಳ್ಳಿ ಬಂತು, ನನ್ನ ಗಂಡ ಇಷ್ಟು ತಂದು ಕೊಟ್ಟ, ನನ್ನ ಗಂಡ ಅಷ್ಟು ತಂದು ಕೊಟ್ಟ, ನನ್ನ ಮಾವ ಇಷ್ಟು ಕೊಟ್ಟರು, ನಮ್ಮ ತಂದೆ ಇಷ್ಟು ಕೊಟ್ಟರು, ನಮ್ಮ ತಾಯಿ ಇಷ್ಟು ಕೊಟ್ಟರು ಅನ್ನೋದನ್ನು ನೀಟಾಗಿ ಒಂದು ಟೇಬಲ್ ಮೇಲೆ ಅಥವಾ ಮಂಚದ ಮೇಲೆ ಇಟ್ಟು ತನ್ನ ಬಳಿ ಇರುವಂತಹ ಚಿನ್ನಾಭರಣಗಳನ್ನು ನೀಟಾಗಿ ತೋರಿಸಿದ್ದಾಳೆ. ಬೇಕಾಗಿತ್ತಾ?
ನೋಡ್ರಿ, ಇವತ್ತು ಗೊತ್ತು ಹೆಣ್ಮಕ್ಳಿಗೆ ತಮ್ಮ ಚಿನ್ನದ ಆಭರಣಗಳನ್ನು ಮದುವೆ ಸಮಾರಂಭದಲ್ಲಿ, ಮುಂಜುವೆ ಸಮಾರಂಭದಲ್ಲೋ ಅಥವಾ ಮನೆ ಓಪನಿಂಗಲ್ಲೋ ಲೋಡ್ ಗಂಟ್ಲೆ ಹಾಕ್ಕೊಂಡು ಕುತ್ತಿಗೆ ಕೂಡ ಕಾಣದ ಥರ ಚಿನ್ನನ ಹಾಕ್ಕೊಂಡು ಓಡಾಡೋದು ನಾವು ನೋಡ್ತೀವಿ. ಮೇ ಬಿ ಇದು ಮುಖ್ಯ ಕಾರಣ ಏನಾಗಿರುತ್ತೆ ಅಂದರೆ ಬೇರೆಯವ್ರನ್ನ ಅಸೂಯೆ ಮಾಡೋಕ್ಕೆ, ತನ್ನನ್ನು ನೋಡಿ ಹುರ್ಕೋಬೇಕು, ನನ್ನ ಹತ್ರ ಇಷ್ಟಿದೆ ಚಿನ್ನ, ಇಷ್ಟು ಬೆಳ್ಳಿ ಇದೆ, ಇಷ್ಟು ದುಡ್ಡು ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಜನ ಏನು ಮಾಡ್ತಾರೆ, ಇರೋ ಬರೋದನ್ನೆಲ್ಲ ತಮ್ಮ ಕೊರಳಲ್ಲಿ ಹಾಕ್ಕೊಂಡು ಎದೆ ಮೇಲೆ ಹಾಕ್ಕೊಂಡು ತೋರಿಸೋದು. ನೋಡಿ, ನನ್ನ ಗಂಡ ಇಷ್ಟು ಮಾಡಿಕೊಟ್ಟಿದ್ದಾನೆ, ನನ್ನ ಗಂಡ ಇಷ್ಟು ಚಿನ್ನ ಮಾಡಿಕೊಟ್ಟಿದ್ದಾನೆ, ಇಷ್ಟು ಸರ ಮಾಡಿಕೊಟ್ಟಿದ್ದಾನೆ, ಇಷ್ಟು ಬಳೆ ಮಾಡಿದ್ದಾನೆ, ಇದನ್ನೆಲ್ಲ ತೋರ್ಸೋಕ್ಕೆ. ಹೆಚ್ಚಾಗಿ ಈ ಥರ ಮಾಡೋ ಇದೆಲ್ಲ ನನ್ನ ಪ್ರಕಾರ ಹೊಟ್ಟೆ ಉರ್ಸೋಕೆನೆ. ಯಾವಾಗ ಈ ರೀತಿ ಹೊಟ್ಟೆ ಉರಿಯುತ್ತೋ ಅಷ್ಟಾಗಲಿ ಅದನ್ನು ಯಾಕ್ರಿ ತೋರಿಸ್ಕೋಬೇಕು ನೀವು? ಓಕೆ, ನಿಮ್ಮ ತಂಗಿ ಜೊತೆ ತೋರಿಸ್ಕೊಂಡ್ರು, ಅಕ್ಕನ ಜೊತೆ ತೋರಿಸ್ಕೊಂಡ್ರು, ಅಥವಾ ಅಕ್ಕಪಕ್ಕ ಮನೆಯವರ ಜೊತೆ ತೋರಿಸ್ಕೊಂಡ್ರು ಪರವಾಗಿಲ್ಲ. ಆದರೂ ಯಾರೂ ಕೂಡ ಸಹಿಸೋದಿಲ್ಲ ರೀ. ಇವತ್ತಿನ ಕಾಲದಲ್ಲಿ ನಿಮ್ಮ ಏಳಿಗೆಯನ್ನು ಒಂದು ಮಾತು ತಿಳ್ಕೊಳ್ಳಿ, ಯಾರೂ ಕೂಡ ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ನೀವು ಆಗಿಯೇ ಯೂಟ್ಯೂಬ್ ಮೂಲಕ ಬಂದುಬಿಟ್ಟು ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ ಅಂತ ತೋರಿಸ್ತಾ ಇದ್ದೀರಲ್ಲ, ಅದು ಬೇಕಾಗಿಲ್ಲ. ನೀವು ಮಾಡಿದ್ದಕ್ಕೆ, ಅಷ್ಟು ಮಾಡಿದ್ದಕ್ಕೆ ನೋಡಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಕಳ್ಳರು ಕೂಡ ಇದೇ ಥರ ಕಾಯ್ತಾನೇ ಇರ್ತಾರೆ. ಅವರು ಕೂಡ ಇಂಥದ್ದು ಯಾವುದೋ ಒಂದು ಅಪರ್ಚುನಿಟೀಸ್ಗೆ ಸಾಕರು. ಯಾರ ಮನೆಯಲ್ಲಿ ಕನ್ಫರ್ಮ್ ಆಗೋಯ್ತು ಅವರಿಗೆ, ನೋಡೋ ಇವ್ರ ಮನೆಯಲ್ಲಿ ಇಷ್ಟು ಚಿನ್ನ ಬೆಳ್ಳಿ ಇದೆ, ಇಷ್ಟು ನಗದು ಇದೆ, ಇಷ್ಟು ದುಡ್ಡು ಇದೆ, ತಿಜೋರಿ ಇಲ್ಲಿದೆ, ಇಲ್ಲಿಯೇ ಬಂಗಾರವನ್ನು ಇಟ್ಟಿದ್ದಾರೆ, ಇಲ್ಲಿಯೇ ಚಿನ್ನವನ್ನು ಇಟ್ಟಿದ್ದಾರೆ, ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಯಾವ ಟೈಮಲ್ಲಿ ಇರ್ತಾರೆ, ಎಲ್ಲಿ ಹೋಗಿರ್ತಾರೆ, ಏನಾಗಿರುತ್ತೆ ಅನ್ನೋದನ್ನು ನೀವಾಗಿಯೇ ಯೂಟ್ಯೂಬ್ ಮೇಲೆ ಬಂದು ತೋರಿಸಿದ್ರೆ ಸುಮ್ಮನೆ ಇರ್ತಾರಾ? ಅಯ್ಯೋ ದೇವರೇ, ಅದೇ ಕತೆ ಆಗಿರೋದಿಲ್ಲಿ. ಶನಿವಾರ ಮುಂಜಾನೆ ಸುಮಾರು 2 ಗಂಟೆಗೆ ಕುಟುಂಬಸ್ಥರು ಎಲ್ಲ ಮಲ್ಕೊಂಡಿದ್ದಾರೆ. ಮಲಗಿದಾಗ ಗೊತ್ತಿದೆ ಅವರಿಗೆ ಯಾವ ಟೈಮಲ್ಲಿ ಇವರು ಮಲಗ್ತಾರೆ ಅನ್ನೋದು. ಅವರು ಸುಮ್ಮನಾಗಿಲ್ಲ, ಒಂದು ದಿವಸ ಫುಲ್ ಅಬ್ಸರ್ವ್ ಮಾಡಿದ್ದಾರೆ. ಅಷ್ಟು ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಎಂಟ್ರಿ ಕೊಡೋ ಮೊದಲು ಈ ಅಮ್ಮನ ಮನೆಯಲ್ಲಿ ಏನಾಗಿದೆ ಅಂದರೆ ಮೂಲೆಯಲ್ಲಿ CCTV ಕ್ಯಾಮ್ರಾಗಳನ್ನು ಮಾಡಿದ್ದಾರೆ. ಅದು ಒಳ್ಳೆಯದು, ಯಾಕಂದರೆ ನೀವು ಇಂಡಿವಿಜುವಲ್ ಮನೆಯಲ್ಲಿದ್ದರೆ CCTV ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಅವರು ಕೂಡ ಏನು ಮಾಡಿದ್ದಾರೆ ಅಂದರೆ ಮುಖಕ್ಕೆ ಮುಖವಾಡವನ್ನು ಹಾಕಿಕೊಂಡು ನೀಟಾಗಿ ಒಂದು ಲಾಠಿಯನ್ನು ಎತ್ಕೊಂಡ್ಬಂದ್ಬಿಟ್ಟು ಮೊದಲು ಆ CCTV ಕ್ಯಾಮ್ರಾವನ್ನು ಅಳಗಾಡಿಸಿದ್ದಾರೆ, ಬೀಳಿಸಿದ್ದಾರೆ. ಏನೋ ಮಾಡಿ ಅದನ್ನು ತಮ್ಮ ಮುಖ ಕಾಣದ ಹಾಗೆ ನೋಡಿಕೊಂಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಮಾಡಿದ್ದು ಅವರ ಮನೆಯಲ್ಲಿ ಒಂದು ಹಿಂದಿನ ಬಾಗಿಲಿಂದ ಯಾವ ರೀತಿ ಬರ್ಬೋದು ಅನ್ನೋದನ್ನು ಅವರು ಯೂಟ್ಯೂಬಲ್ಲಿ ತೋರಿಸಿದ್ದಾರೆ. ನೋಡಿ, ಅದು ಯಾವ ಥರ ಕೀ ಇದೆ, ಯಾವ ಥರ ಕೀ ತೆಗಿಬಹುದು, ಅಥವಾ ಯಾವ ರೀತಿ ಮನೆ ಒಳಗೆ ಎಂಟ್ರಿ ಕೊಡ್ಬೋದು ಅನ್ನೋದನ್ನು ಕಳ್ಳರು ಮೊದಲೇ ಗೊತ್ತು ಮಾಡಿಕೊಂಡು ಎಂಟ್ರಿ ಕೊಟ್ಟು ಏನು ಮಾಡಿದ್ದಾರೆ, ಅವ್ರಿಗೆ ಸುಮ್ಮನೆ ಒಂದು ಮಚ್ಚನ್ನು ತೋರಿಸ್ಬಿಟ್ಟು ಇರೋ 4 ಜನ ಆ ಕುಟುಂಬಸ್ಥರನ್ನು ಒಂದು ಕೋಣೆಯಲ್ಲಿ ಹಾಕಿ ಅವರ ಮೊಬೈಲನ್ನು ಕಿತ್ಕೊಂಡು, ಅಷ್ಟೇ ಅಲ್ಲದೆ ಸರಿಯಾಗಿ ಅವರಿಗೆ ವಾರ್ನ್ ಮಾಡಿದ್ದಾರೆ, ನೀವೇನಾದರೂ ಬೊಬ್ಬೆ ಹಾಕಿದರೆ ಇಲ್ಲೇ ಶೂಟೌಟ್ ಮಾಡ್ತೀವಿ, ಇಲ್ಲೇ ಕೊಂದಾಕ್ತೀವಿ, ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ರಚನಾ ಗುರ್ಜರ್ ಇಟ್ಟಂತಹ ಎಲ್ಲ ಒಡವೆಗಳನ್ನು ತೆಗೆದುಕೊಂಡು, ಜೊತೆಗೆ ದುಡ್ಡನ್ನು ತೆಗೆದುಕೊಂಡು, ಅವ್ರು ಹಾಕ್ಕೊಂಡಿರುವಂತಹ ಚಿನ್ನಾಭರಣಗಳನ್ನು ಎತ್ಕೊಂಡು ನೀಟಾಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆಮೇಲೆ ಅವರು ಹೋದ್ಮೇಲೆ ಇವರು ಬೊಬ್ಬೆ ಹೊಡ್ಕೊಂಡಿದ್ದಾರೆ, ಅಷ್ಟರೊಳಗೆ ಅವರೆಲ್ಲೋ ಪರಾರಿಯಾಗಿದ್ದಾರೆ. ಆಮೇಲೆ ಇವರು ಬೆಳಗ್ಗೆ ಹೋಗ್ಬಿಟ್ಟು ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಈ ರೀತಿ ಆಗಿದೆ ಅಂತ. ಆಮೇಲೆ ಪೊಲೀಸರು ಬಂದು ನೋಡಿದಾಗ CCTV ಕ್ಯಾಮ್ರಾಗಳು ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ. ಆಮೇಲೆ ಹೀಗಾಗಿದೆ. ಆಗ ಪೊಲೀಸರಿಗೆ ಅನುಮಾನ ಬಂದಿದ್ದು, ಯಾಕೆ ಈ ರೀತಿ ಇಷ್ಟು ನೀಟಾಗಿ ಏನೋ ಈ ಕಳ್ಳತನ ಆಗಿದೆ ಅಂತ ಹೇಳಿದಾಗ, ಆಮೇಲೆ ಆ ಹೆಣ್ಮಗು ಹೇಳಿದಾಳೆ, ಅರ್ಚನಾ ಗುರ್ಜರ್ ಹೇಳಿದ್ದಾರೆ, ಈ ರೀತಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅಂತ. ಪೊಲೀಸರು ಆ ಅಮ್ಮನಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ, ಯಾಕೆ ಬೇಕಿತ್ತು ನಿನಗಿಲ್ಲ ಇದೆಲ್ಲ ಅಂದ್ಬಿಟ್ಟು. ಇಲ್ಲ, ತಪ್ಪಾಗೋಯ್ತು, ಹಾಗಾಗೋಯ್ತು, ಈಗೇನು ಮಾಡ್ತೀರಾ? ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದಾರೆ, ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಕ್ಕಪಕ್ಕ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕಂದರೆ ಈ ಅಮ್ಮನ ಗ್ರಾಚಾರ, ಈ ಅಮ್ಮನ ಪೂರ್ತಿ ಕತೆ ಅಕ್ಕಪಕ್ಕದವ್ರಿಗೆ ಗೊತ್ತು. ಅವರಲ್ಲಿ ಏನಾದರೂ ಈ ಥರ ಕಳ್ಳತನ ಮಾಡಿದಾರಾ, ಅಥವಾ ಯಾರಾದರೂ ಬರೀ ಯೂಟ್ಯೂಬ್ ನೋಡಿಕೊಂಡೇ ನೇಟಾಗಿ ಬಂದುಬಿಟ್ಟು ಈ ಕಳ್ಳತನ ಮಾಡಿದ್ದಾರೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಇನ್ವೆಸ್ಟಿಗೇಷನ್ ಈಗಲೂ ನಡೀತಾ ಇದೆ. ಇನ್ನೂ ಯಾರೂ ಕೈಗೆ ಸಿಕ್ಕಿಲ್ಲ. ಸಿಕ್ಕ ನಂತರ ನಾವು ಆ ಮುಂದಿನ ವಿಡಿಯೋ ಮೂಲಕ ನಿಮಗೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ನೀವು ಕೂಡ ಜಾಗರೂಕತೆಯಿಂದ ಇರಿ, ಇಂಥ ಕೆಲಸವನ್ನು ಯಾವತ್ತೂ ಮಾಡಬೇಡಿ ಅನ್ನೋ ಮೂಲಕ ಈ ಒಂದು ಮೆಸೇಜನ್ನು ಕೊಡುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಬಗ್ಗೆ, ನಿಮ್ಮ ಅನುಭವವನ್ನು ಈ ವಿಡಿಯೋ ಬಗ್ಗೆ, ನಿಮಗೇನಾದರೂ ಆಗಿದ್ದರೆ ಈ ಥರ ಅನುಭವ
ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆಂದರೆ ಬೇರೆಯವ್ರಿಗೂ ಇದೊಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.